ಚಾನಲ್ಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೇರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಈಗ ಗಂಟೆ ಎಷ್ಟು ಗಂಟೆ ಆಯ್ತು? ನಿನ್ನೆ ಅಷ್ಟಾಗಿದೆ, 9:45 ಆಯ್ತು. ಒಳ್ಳೆ ರೀತಿಯಲ್ಲಿ ಇವತ್ತು ಸಹ ಬಿಸಿಲುಂಟು, ಇವತ್ತು ದೂರ ಹೋಗ್ಲಿಕ್ಕಿಲ್ಲ. ಸ್ವಲ್ಪ ಅಲ್ಲಿ ಅಂಸಂಡ್ ಉಂಟು, ಅದನ್ನೆಲ್ಲ ಈಚೆ ಆಗಬೇಕು. ಇಲ್ಲಿ ಒಂದು ಕಾಂಕ್ರೀಟ್ ಹಾಕ್ಲಿಕ್ಕೆ ಉಂಟು, ಒಂದು ಬೈಕ್ ಎಲ್ಲ ನಿಲ್ಲಿಸಲಿಕ್ಕೆ ಕಾಂಕ್ರೀಟ್ ಎಲ್ಲ ಆಗ್ಲಿಕ್ಕೆ ಉಂಟು. ಅದು ಸ್ವಲ್ಪ ಅಂಸಂಡ್ ಅಲ್ಲಿ ಉಂಟು, ಅದನ್ನ ಈಚೆಗೆ ಆಗಬೇಕು. ಈಗ ಮೊದಲು ಚಾಯ್ ಕುಡಿಯುವ. ಮತ್ತೆಂತ ಇವತ್ತು ಕೆಲಸ ಇಲ್ಲ, ಆದ್ರೆ ಸ್ಪೆಷಲ್ ಆಗಿರೋದು ವ್ಲಾಗ್ ಮಾಡೋ ಫ್ರೆಂಡ್ಸ್. ಇವತ್ತು ನಾವು ಮೊದಲು ಚಾಯ್ಗೆ ಅಂತ ಹೇಳ್ಬೇಕಾದ್ರೆ ಯಾವತ್ತು ಹೇಳೋಕೆ ನಮ್ಮ ನೋಡಿ, ಇವತ್ತು ದೋಸೆ ಇರ್ಬೋದು, ನೋಡುವ. ದೋಸೆನೇ ಇರ್ಬೋದು, ದೋಸೆನೆ 1 2 ದೋಸೆ. ಇದು ಚಾ ಉಂಟು, ಎಲ್ಲ ರೆಡಿ ಉಂಟು. ಸ್ವಲ್ಪ ಲೇಟ್ ಆಯ್ತು ಹೇಳುವ. ನಾವು ಚಾ ಎಲ್ಲ ಕುಡಿದು ಮತ್ತೆ ಬರುವ ಫ್ರೆಂಡ್ಸ್. ಜೂಲಿ ಬೇಕಾ? ಈಗ ನಮ್ಮ ತುಳುನಾಡಿನ ಬಂಗುಡೆ ಫ್ರೈ ಮಾಡೋ. ಇವತ್ತು ಗುಡ್ಡೆಯಲ್ಲಿ ಕುಳಿತುಕೊಂಡು ಬಂಗುಡೆ ಫ್ರೈ ಮಾಡೋ ಒಳ್ಳೆ ರೀತಿಯಲ್ಲಿ. ನಾನು ಈಗ ಮೆಣಸಿನ ಹುಡಿ ತರಲಿಕ್ಕೆ, ಮೆಣಸಿನ ಹುಡಿ ಮನೆಯಲ್ಲಿಲ್ಲ, ಸೀದಾ ಅಂಗಡಿ ಹೋಗಿ ಮೆಣಸಿನ ಹುಡಿ ತರುವ. ಸ್ವಲ್ಪ ಮೆಣಸಿನ ಹುಡಿ ಎಲ್ಲ ಬೇಕು, ಸಿಂಪಲ್ ಆಗಿರೋ ಒಂದು ಬಂಗುಡೆ ಫ್ರೈ ಮಾಡುವ. ನಮ್ಮ ತುಳುನಾಡಿನ ಬಂಗುಡೆ ಫ್ರೈ, ಅದು ಗುಡ್ಡೆಯಲ್ಲಿ ಕುಳಿತುಕೊಂಡು ಆಗುವ. ಒಂದು ಗುಡ್ಡೆಯಲ್ಲಿ ಮಾಡೋ, ಒಂದು ಮನೆಯಲ್ಲಿ ಮಾಡುವ. ಇಲ್ಲದ್ರೆ ಗುಡ್ಡೆಯಲ್ಲಿಯೇ ಮಾಡೋ. ಗುಡ್ಡೆಯಲ್ಲಿ ಕುಳಿತುಕೊಂಡು ಅಲ್ಲಿ ಬಂಗುಡೆ ಫ್ರೈ ಎಲ್ಲ ಮಾಡಿ ತಿನ್ನುವ ಗಾಯ್ಸ್. ಈಗ ರಪ್ಪ ಹೋಗಿ ಅಂಗಡಿಯಿಂದ ಚಿಲ್ಲಿ ಪೌಡರ್ ತರುವ ಫ್ರೆಂಡ್ಸ್. ಇವತ್ತು ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು, ಕಡಪ ಭಯಂಕರ ಕಾರುಂಟು ಈ ತುಳುನಾಡಿನಲ್ಲಿ. ಹಾಯ್ ಫ್ರೆಂಡ್ಸ್, ಗಂಟೆ ಎಷ್ಟು ಗಂಟೆ ಆಯ್ತು? 2:10 ಆಯ್ತು. ಈಗ ನಾವು ಬಂಗುಡೆ ಫ್ರೈ ಮಾಡೋ, ತುಳುನಾಡಿನ ಬಂಗುಡೆ ಫ್ರೈ ಮಾಡೋ. ಮೊನ್ನೆ ನಾವು ಬೂತಾಯಿ ಫ್ರೈ ಮಾಡಿದ್ದು, ಇವತ್ತು ನಾವು ಬಂಗುಡೆ ಫ್ರೈ ಮಾಡೋ. ಹಸಿ ಹೋಗ್ತದೆ, ಸ್ವಲ್ಪ ಬೇಗ ಫ್ರೈ ಮಾಡುವ. ಯಾವ ರೀತಿಯಲ್ಲಿ ಕರೆಕ್ಟಾಗಿ ನಂಗೆ ಗೊತ್ತಿಲ್ಲ, ನಿಮಗೆ ಹೇಳ್ಕೊಡ್ತೀನಿ ನಾನು ಮಾಡುವ ಬಂಗುಡೆ ಫ್ರೈ ಹೇಗೆ ಉಂಟಂತ. ಬನ್ನಿ, ಬಂಗುಡೆ ಇಲ್ಲಿ ಉಂಟು. ನಾವು ಬಂಗುಡೆನ ಫಸ್ಟ್ ಕ್ಲೀನ್ ಮಾಡಬೇಕು. ಬಂಗುಡೆ ಕಿಲೋಗೆ 160 ರೂಪಾಯಿ ನಮ್ಮ ಊರಿನಲ್ಲಿ. ಇಲ್ಲಿ ಉಂಟು ಬಂಗುಡೆ ನೋಡಿ, ಚಿಕ್ಕ ಬಂಗುಡೆ ಗೈಸ್ ನೋಡಿ, ಚಿಕ್ಕ ಬಂಗುಡೆ. ಇದನ್ನೆಲ್ಲ ಕ್ಲೀನ್ ಮಾಡಿ ಬರುವ ಫ್ರೆಂಡ್ಸ್, ರಪ್ಪ ಕ್ಲೀನ್ ಮಾಡುವ. ನಮಗೊಂದು 4 5 6 ಬಂಗುಡೆ ಕ್ಲೀನ್ ಮಾಡಿ ಫ್ರೈ ಮಾಡುವ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಬಂಗುಡೆಯನ್ನು, ನಮ್ಮ ತುಳುನಾಡಿನ ಬಂಗುಡೆಯನ್ನು ಮೂಡುವ. ಇದನ್ನು ತುಂಡು ಮಾಡುವ. ಯಾವ ರೀತಿಯಲ್ಲಿ ಕಟ್ ಮಾಡ್ಲಿಕ್ಕೆ ನನಗೆ ಗೊತ್ತಿಲ್ಲ, ಕಟ್ ಮಾಡುವ ಯಾವ ರೀತಿಯಲ್ಲಿ. ಹಾಯ್ ಫ್ರೆಂಡ್ಸ್, ಈಗ ರಪ್ಪ ಒಂದು ಮಸಾಲ ರೆಡಿ ಮಾಡೋ. ಚಿಕ್ಕೊಂದು ಮಸಾಲ, ಸ್ವಲ್ಪ ಮೆಣಸಿನ ಹುಡಿ, ಸ್ವಲ್ಪ ಅರಸಿನ ಹುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಹುಳಿ ಬೇಕಾದ್ರೆ ಹುಳಿ, ಎಲ್ಲ ಬೇಡ, ಅರ್ಜೆಂಟ್ ಮಾಡುವ, ರಪ್ಪ ಮಾಡುವ ಫ್ರೆಂಡ್ಸ್. ಎಂತ ಬೇಡ, ಸ್ವಲ್ಪ ಮೆಣಸಿನ ಹುಡಿ ಹಾಕೋ ಫ್ರೆಂಡ್ಸ್. ಮೆಣಸಿನ ಹುಡಿ ಸ್ವಲ್ಪ ಜಾಸ್ತಿ ಇರಲಿ, ಒಳ್ಳೆ ಖಾರ ಇದಿರ್ಲಿ. ಇದಕ್ಕೊಂದಿಗೆ 10 ರೂಪಾಯಿ ನಮ್ಮ ಊರಿನಲ್ಲಿ. ಇದು ಕೆಂಪು ಎಂತ ಆಗುದಿಲ್ಲ. ಇದಕ್ಕೆ ಸ್ವಲ್ಪ ಇನ್ನು ಉಪ್ಪು ಹಾಕ್ಬೇಕು ಫ್ರೆಂಡ್ಸ್. ಉಪ್ಪು. ಹಾಯ್ ಫ್ರೆಂಡ್ಸ್, ಸ್ವಲ್ಪ ಉಪ್ಪಿನ ನೀರು ಹಾಕುವ. ಅದಕ್ಕೆ ನಾವು ಉಪ್ಪು ಸ್ವಲ್ಪ ಸಾಕು, ಸ್ವಲ್ಪ ಹಾಕಿ ಮತ್ತೆ ಸ್ವಲ್ಪ ನಮ್ಮ ಸ್ಮೆಲ್ಗೆ ತಕ್ಕ ಸ್ವಲ್ಪ ಅರಸಿನ ಸಾಕು ಫ್ರೆಂಡ್ಸ್. ಅರಸಿನೆಲ್ಲ ಸಾಕು. ನನ್ನ ಒಂದು ನಾರ್ಮಲ್ ಒಂದು ಸೂಪರ್ ಆಗಿರೋ ಒಂದು ಮಸಾಲ. ಇದು ಯಾವ ರೀತಿಯಲ್ಲಿ ಸಕ್ಸಸ್ ಗೊತ್ತಿಲ್ಲ. ಇದನ್ನು ಒಳ್ಳೆ ರೀತಿಯಲ್ಲಿ ಇನ್ನು ಮಿಕ್ಸ್ ಮಾಡಿ ಮತ್ತೆ ಮೀನು, ನಮ್ಮ ಬಂಗುಡೆ ಮೀನನ್ನು ಹಾಕುವ. ಯಾವ ರೀತಿಯಲ್ಲಿ ಟೇಸ್ಟ್ ಬರ್ತದೆ ಅಂತ. ಟೇಸ್ಟ್ ಎಂತ ಇರ್ಲಿಕ್ಕಿಲ್ಲ, ಸ್ವಲ್ಪ ಖಾರ ಮಾತ್ರ ಇರ್ಬೋದು ಫ್ರೆಂಡ್ಸ್. ಇದನ್ನೆಲ್ಲ ಮಿಕ್ಸ್ ಮಾಡಿ ಬರೋ ಫ್ರೆಂಡ್ಸ್, ಬನ್ನಿ. ಹಾಯ್ ಫ್ರೆಂಡ್ಸ್, ನಾವು ಸ್ಟವ್ ಅನ್ನು ಆನ್ ಮಾಡುವ. ಟಿಕ್ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಬನಳೆ ನೋಡಬೇಡಿ. ಬನಳೆ ಒಂದು ಅಡ್ಡಿಪೊಳಿ ಆಗಿರೋ ಒಂದು ಬನಳೆ, ನಮ್ಮ ಚಿಕ್ಕ ಬನಳೆ. ಈ ಚಿಕ್ಕ ಬನಳೆಗೆ ಎಣ್ಣೆ ರೆಡಿ ಮಾಡಬೇಕು. ನಮ್ಮಲ್ಲಿ ಎಣ್ಣೆ ಸ್ವಲ್ಪ ಕಡಿಮೆ ಆಗಿದೆ. ಎಣ್ಣೆಯಲ್ಲಿ ನಾವು ಫ್ರೈ ಮಾಡುವ. ಸ್ವಲ್ಪ ಹೊತ್ತು ವೈಟ್ ಮಾಡಿ ಅದೆಲ್ಲ ಬಿಸಿಯಾಗಿ ನಂತರ ನಾವು ಫ್ರೈ ಮಾಡುದು. ಯಾವ ರೀತಿಯಲ್ಲಿ ಇದು ಬಂಗುಡೆ ಮೀನು, ಬಂಗುಡೆ ಫಿಶ್ ಉಂಟಲ್ಲ, ಅದು ಯಾವ ರೀತಿಯಲ್ಲಿ ಬೇಯುತ್ತದೆ ಗೊತ್ತಿಲ್ಲ, ಅರ್ಧ ಬೇಯುತ್ತದೆ ಗೊತ್ತಿಲ್ಲ. ಮೊದಲು ನಾವು ಇದನ್ನೆಲ್ಲ ಫ್ರೆಂಡ್ಸ್, ಎಣ್ಣೆ ಬೆಚ್ಚಾಯಿತು. ನಮ್ಮ ನಾರ್ಮಲ್ ಬಂಗುಡೆ ಫಿಶ್ ಅನ್ನು ಹಾಕುವ. ಇದು ಯಾವ ರೀತಿಯಲ್ಲಿ ಮಸಾಲೆ ಎಲ್ಲ ಸೆಟ್ ಆಗ್ತದೆ. ಒಂದೊಂದು ಸಾಕು, ಅದರಲ್ಲಿ ಎಣ್ಣೆ ಸ್ವಲ್ಪ ಕಡಿಮೆ ಆಗಿದೆ ಫ್ರೆಂಡ್ಸ್. ಇದನ್ನೆಲ್ಲ ಸೆಟ್ ಮಾಡಿ ಬರುವ, ಮತ್ತೆ ಯಾವ ರೀತಿಯಲ್ಲಿ ಟೇಸ್ಟ್ ಉಂಟಂತ ನೋಡುವ. ಹಾಯ್ ಫ್ರೆಂಡ್ಸ್, 2:45 ಆಯ್ತು. ರಪ್ಪ ಊಟ ಮಾಡಿ ಬರುವ. 2 ಫ್ರೈ ಮಾಡಿದೆ ನಾನು. ಬಂಗುಡೆ ಫ್ರೈ ನೋಡಿ, ಅದು ಬಂಗುಡೆ ಫ್ರೈಯಾ ಎಂತ ಬೇರೆ ಫ್ರೈ ಅಂತ ಕಾಣ್ತದೆ. ಅದು ಯಾವ ರೀತಿಯಲ್ಲಿ ಟೇಸ್ಟ್ ಉಂಟಂತ ನೋಡುವ.
ಸೂಪರ್ ಉಂಟು. ಮೊನ್ನೆ ಬೂತಾಯಿಯಿಂದ ಬಂಗುಡೆ ಫ್ರೈ ಸೂಪರ್ ಆಗಿ ಉಂಟು. ಇವತ್ತಿನ ವ್ಲಾಗ್ ಇಷ್ಟೇ, ಸ್ಪೆಷಲ್ ಅಂತೆಲ್ಲ. ನಾಳೆ ಇದ್ರೆ ಒಂದು ಸ್ಪೆಷಲ್ ಆಗಿ ವ್ಲಾಗ್ ಮಾಡ್ತೇನೆ. ಇವತ್ತು ನಮ್ಮ ಮನೆಯಲ್ಲಿ ಬೈ.